ಏನೋ ಒಂದೇ ಸಮ ಕಾಲ್ ಮಾಡ್ತಾನೆ ಇದೆಯಲ್ಲ ಬನ್ನಿ ಬನ್ನಿ ಅಂತ. ನಾ ಹೇಳೋಕೆ ಅಂತಿಲ್ಲ ಮಾರಿತೀನಿ, ನನಗೆ ಈಗ ಪುರ್ಸೊತ್ತಿರೋದಿಲ್ಲ ಬೆಳಗಿನ ಜಾವ. ಪಂಪ್ ಸೆಟ್ ನೀರು ಆನ್ ಮಾಡೋಕ್ಕಿರುತ್ತೆ ನನಗೆ ಬೆಳಿಗ್ಗೆ. ಅಡ್ಕೆ ಎಲ್ಲ ಒಂಥರ ಒಣಗಿ ಶುರುವಾಯ್ತು ನೀರಿಲ್ಲದೆ. ಅಡ್ಕೆಗೆಲ್ಲ ನೀರು ಬಿಡ್ತೀರಿ ಕಡೆಗೆ ಅಪ್ಪಾಯಿ ಬಿಡ್ತಾರೆ ನನ್ನ. ಮಧ್ಯಾಹ್ನದ ಮೇಲೆ ನಾ ಬತ್ತೆ ಇತ್ತಲ್ದ ಕೊಡು ನಿಂಗೆ ಯಾವ ಥರ ನಿಂಗೆ ಇಲ್ಲ ಅಂದಿನ. ನೀ ಬೆಳಗ್ಗೆ ಮುಂಚೆ ಕರೆದ್ರೆ ನಂಗೆ ರಾಗ್ಲಿ ಹತ್ತು ಮಾರೈತಿ. ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಕ. ನಿಮಗೆ ಎಂಥದ್ದು ಇಂಪಾರ್ಟೆಂಟ್ ಮಾತಾಡ್ಕಿದ್ದೈತೆ, ಅದಕ್ಕೆ ನಿಮ್ಗೆ ಅಷ್ಟು ನಾನು ಒತ್ತಾಯ ಮಾಡ್ತಾಯಿದ್ದೆ. ಇಲ್ಲಾಂದರೆ ನನಗೂ ಅರ್ಥ ಆಗ್ತದೆ ನಿಮಗೆ ಬಿಸಿ ಇರ್ತೀರಿ ಅಂತ. ಅಂತ ಮಾರೈತಿ ಅಂಥ ಇಂಪಾರ್ಟೆಂಟ್ ಎಂಥದ್ದು? ನನಗೂ ನನ್ನ ಕೆಲಸ ಇಂಪಾರ್ಟೆಂಟ್ ಅಲ್ದ? ನನಗಿಂತ ಇಂಪಾರ್ಟೆಂಟಾ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಮತ್ತು ನನ್ನೊಟ್ಟಿಗೆ ಎಂತ ಕಿಪ್ಪದು? ಅಯ್ಯೋ ಹಂಗಲ್ಲ ನನ್ನ ರಾಣಿ, ನಿಂಗೆ ಅರ್ಥವೇ ಆಗ್ತಿಲ್ಲ ಮಾರೈತಿ. ನೀನು ಆಡಿದ್ಕೊಂಡ್ರೆ ಹೆಂಡ್ತಿ ಅವಂಗೆ ಆಡ್ತೀಯಪ್ಪ. ನೀನು ಇನ್ನೂ ನನ್ನ ಮದುವೆ ಇಲ್ಲ ಗೊತ್ತಲ್ದ? ಎಷ್ಟು ಮುಚ್ಚೆ ಮರಿ ಮಾಡಿ ಬರ್ಕತ್ ಗೊತ್ತಾ ಇಲ್ಲಿ ಪಾಪಷ್ಟೊತ್ತಿ ನನಗೆ. ಅದಕ್ಕೆ ಹೇಳ್ತಿದ್ದದ್ದು ಬೇಗ ಹೆಂಡತಿ ಮಾಡ್ಕಣಿ ಅಂತ ಹೇಳಿ. ನೀವು ಫಸ್ಟ್ ನನ್ನ ಮದುವೆ ಏನಿ ಮಾರ್ರೆ. ನನಗೆಲ್ಲ ಈಗೆಲ್ಲ ಜನರಿಗೆಲ್ಲ ಗೊತ್ತಾಗ ಶುರು ಆಯ್ತು ನಮ್ಮ ವಿಷಯ. ಹೆಂಗೆ ಗೊತ್ತಾಯ್ತು ಏನೂ ಗೊತ್ತಿಲ್ಲ. ನಮ್ಮ ಕ್ಲಾಸ್ಮೇಟ್ ಎಂಥ ರಗಲಿ ಮಾಡ್ತಿದ್ಲು ಗೊತ್ತಾ. ಫಸ್ಟ್ ನೀವು ಬನ್ನಿ, ಅವಳಿಗೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ ನಿಮ್ಮನ್ನ. ಆಗ ಅವ್ರಿಗೆ ಗೊತ್ತಾಯ್ತು ನೀವೆಂತ ಅನ್ಕೊಂಡು. ಎಂಥ ಒಬ್ಳಿದ್ದಾಳೆ ಮರ್ರೆ ನಾನು ಅವಳೊಟ್ಟಿಗೆ ಇದ್ದದ್ದು ನನ್ನ ಕ್ಲೋಸ್ ಫ್ರೆಂಡೇ. ಅವ್ರು ಎಂತೆಲ್ಲ ಗೊತ್ತಾ, ಸುಳ್ಳು ಹೇಳ್ತಾಳೆ ನಿಮ್ಮ ಬಗ್ಗೆ. ಯಾರು ಎಂಥಾರ ಹೇಳ್ಕೊಂಡ್ಲಿ, ನೀ ಎಂತ ತಲೆ ಕೆಡ್ಸ್ಕೊಂತ ಹೇಳ. ಅವರಿಗೆಲ್ಲ ನೀನು ನನಗೆ ಗುರ್ತ ಮಾಡಿ ಕೊಟ್ಟು ಎಂತ ಹಬ್ಬದಿತ್ತು? ನಂದು ನಿಂದು ವಿಷಯ, ಮೂರನೇವ್ರು ಎಂತಕ್ಕೆ ಅದಕ್ಕೆ? ಅಯ್ಯೋ ಹಂಗಲ್ಲ ಮರ್ರೆ, ಅವಳು ಹೇಳೋದು ನಂಗೆ ನಿಮ್ಗೆ ಹೇಳೋಕ್ಕಾಗ್ತಿಲ್ಲ ಅದನ್ನೆಲ್ಲ. ಅಂಥದ್ದೆಲ್ಲ ಹೇಳ್ತಾಳೆ ಗೊತ್ತಾ ನಿಮ್ಮ ಬಗ್ಗೆ. ಅಂಥದ್ದಂದ್ರೆ ಎಂಥದ್ದು ಹೇಳ್ತಾಳೆ ಮರಿತೇವಳು ನನ್ನ ಬಗ್ಗೆ? ಅಂಥದ್ದು ಎಂತ ಇತ್ತು ವಿಷಯ ಹೇಳೋಕ್ಕೆ? ನಿಂಗೆ ಎಲ್ಲ ಗೊತ್ತಲ್ಲ. ನಾನು ಅದನ್ನೇ ಹೇಳ್ದೆ ಅವಳ ಹತ್ರ, ಅವ್ರ ಬಗ್ಗೆ ನಂಗೆ ಎಲ್ಲದು ಗೊತ್ತು, ನೀ ಇಲ್ದಿದ್ದೆಲ್ಲ ಹೇಳ್ಬೇಡ ಅನ್ಕೊಂಡು. ಅವಳದ್ದು ಯಾರೋ ಬಾಯ್ ಫ್ರೆಂಡ್ ಅಂಬ್ರು, ಅವ್ನು ನಿಮ್ಗೆ ಗುರ್ತ ಇತ್ತಂಬ್ರು ಎಂತೆಂಥದ್ದು ಹೇಳ್ದಾಳಪ್ಪ. ಯಾರು ಅದನ್ನೆಲ್ಲ ತಲೆ ಹೇಗಂತಾರೆ ನಂಗೆ ಗೊತ್ತಲ್ಲ ನೀವು ಎಂತ ಅನ್ಕೊಂಡು. ಹೌದೌದು, ಎಂತ ಅಂದವಳು ಅವಳು ನನ್ನ ಬಗ್ಗೆ? ಯಾರಮ್ರ ಅವಳು ಬಾಯ್ ಫ್ರೆಂಡ್ ಯಾರು? ಅಯ್ಯೋ ಅವಳೊಬ್ಬ ಲೂಸ್ ಬಿಡಿ. ಅವಳ ವಿಷಯ ಎಲ್ಲ ಎಂತಕ್ಕೆ? ನೀವು ನನ್ನ ಏಗಳ ಮಧ್ಯೆ ಹತ್ತಿರ ಅದು ಫಸ್ಟ್ ಹೇಳಿ, ಮತ್ತು ನೀವು ನಮ್ಮ ಕಾಲೇಜಿಗೆ ಏಗಳಿಗೆ ಬರ್ತೀರಿ ಅದನ್ನು ಹೇಳಿ. ನಾನೆಲ್ಲರಿಗೂ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ಕೆ ಎಲ್ಲ ಹೊಟ್ಟೆಗಿಚ್ಚ ಸಾಯ್ಕವರಲ್ಲ, ಆಗಲೇ ನಂಗೆ ಖುಷಿ ಆಗ್ಬೋದು. ಅದು ಹಂಗಲ್ದ, ಅವೆಲ್ಲ ನಿಂಗೆ ಗೊತ್ತಾಗ್ತಿಲ್ಲ ಈಗ, ಬೇಡ ಸದ್ಯಕ್ಕೆ. ಅದಕ್ಕೆಲ್ಲ ಒಂದು ಟೈಮ್ ಬರ್ತತ್ತೋ, ಅಷ್ಟೊತ್ತಿಗೆ ಎಲ್ಲರಿಗೂ ಗುರ್ತ ಮಾಡಿ ಕೊಡುವ. ಈಗ ಸದ್ಯಕ್ಕೆ ಎಷ್ಟು ದಿನ ನಡೀತಾ ನಡೀಲಿ. ಎಷ್ಟು ದಿನ ನಡೀಲಿ ಅಂದರೆ ನಿಮ್ಮ ಮಾತಿನ ಅರ್ಥ ಅಂತ? ಅಂದರೆ ನಿಂದು ಓದು ಎಲ್ಲ ನಡೀಲಿ, ನಿಂಗೊಂದು ಒಳ್ಳೆ ಕೆಲಸ ಸಿಕ್ಕಲಿ. ಕಡೆಗೆ ನಾನು ನಿಂಗೊಂದು ಬೇರೆ ಮನೆ ಮಾಡಿ ನಾನು ನೀನಿಬ್ಬರು ರಾಣಿ ಥರ ಇರುವ. ಈ ಅತ್ತೆ ಮಾವನೊಟ್ಟಿಗೆಲ್ಲ ಇದ್ದರೆ ನಿಂಗೆ ಕೆಲಸ ಎಲ್ಲ ಮಾಡೋದು ಜಾಸ್ತಿ ಆಗ್ತಾ. ಅಲ್ಲದೆ ನಂದು ತಮ್ಮ ಇದ್ದ ಮನೇಲಿ ಅಕ್ಕ ಬತ್ತಳು ಎಲ್ಲ ರಗ್ಲಿ ಅವೆಲ್ಲ. ನಾನು ನೀನು ಫ್ರೀಯೇ ಇರೋಕ್ಕಾಗ್ತಿಲ್ಲ. ಫ್ರೀಯೇ ಇದ್ದೆ ಅಂತ ಮಾಡೋದಿತ್ತು. ನಾವೆಲ್ಲ ಒಟ್ಟಿಗೆ ಇಪ್ಪ ಮಾರ್ರೆ. ಈಗ ಒಂದ್ಸಲ ಪಟ್ಟ ಮದುವೆ ಹೋಗ್ಬಿಟ್ರೆ ಯಾರು ಎಂತ ಹೇಳ್ತಾರೆ? ಯಾರಿಗೆ ಎಂಥದ್ದು ಮಾಡ್ಕೊಂಬಕತ್ತಿಲ್ಲ. ಯಪ್ಪ ನೀ ಭಯಂಕರ ಫಾರ್ವರ್ಡ್ ಮಾರಿತಿ. ಅಷ್ಟು ಫಾರ್ವರ್ಡ್ ಆಗ್ತಿದ್ರೆ ಇಷ್ಟೊತ್ತಿಗೆ ಎಂತೆಂಥದ್ದು ಮಾಡ್ತಿದ್ದಿದೆ ಅಲ್ಲ. ನೀವು ನನ್ನ ಒಂದು ದಿವಸ ನಂಗೊಂದು ಪಪ್ಪಿ ಕೂಡ ಕೊಡಲಿಲ್ಲಲ್ಲ ಇಷ್ಟು ದಿವಸದಲ್ಲೇ. ಹೋಯ್ಲಿ ನನ್ನ ಕೊಯ್ಯಾರು ಒಂದು ದಿವಸ ಇಟ್ಕೊಂಡದ್ದು ನೆನಪಿತ್ತ ನಿಮಗೆ? ಅದು ನನಗೊಂಥರ ನೀನಿರ್ಕಷ್ಟೇ, ಒಂಥರ ಎಡಿಕ್ಷನ್. ಅಂದರೆ ನನ್ನ ಮದುವೆಗಿದ್ವಿ ಮಾಡ್ಕೊಂಡ್ರ ಮೇಲೂ ನೀವು ಹಾಗೆ ಇರ್ತೀರಿಯಾ? ನನ್ನ ಹಂಗಾರೆ ಮುಟ್ಟದೇ ಇಲ್ಲ ನೀವು? ಅದು ಹಂಗಲ್ಲ, ಅದು ನಡಿ ಹೋಪ. ಇಲ್ಲ ಬೇಡ, ಇನ್ನು ಹೊತ್ತಾಯ್ತು, ಹೋಪ ಕೆಲಸ ಇತ್ತು ನಂಗೆ ಸುಮಾರು. ಅದೆಲ್ಲ ಆತಿಲ್ಲ. ಇವತ್ತು ನೀವು ನನಗೆ ಕೈಗಾರು ಒಂದು ಪಪ್ಪಿ ಕೊಡ್ಕೆ ಪ್ಲೀಸ್. ಈಗ ಹಂಗಿಂದೆಲ್ಲ ಮಾಡೋಕ್ಕಾಗ? ನಡಿ ಈಗ ಹೋಪ. ನಿಂಗೆ ಕಾಲೇಜಿಗೆ ಲೇಟ್ ಆಗ್ತದೆ, ಬೆಳಗ್ಗೆ ಮುಂಚೆ ಬಂದಿದೆಯಲ್ಲ, ಹೋಪ ನಡಿ. ನೀ ಎಂತ ಗೊತ್ತಾಗ್ತಿಲ್ಲ ನಿಂಗೆ, ಇನ್ನೂ ಸಣ್ಣಳು ನೀನು. ಹೋಪ ಬಾ. ಎಲ್ಲ ಗೊತ್ತಾಗಿದ್ದೆ ಅಷ್ಟು ಸಣ್ಣಳಲ್ಲ ಆಯಿತಾ? ಇಷ್ಟು ಒಳ್ಳೆ ಹುಡುಗನ ಎಲ್ಲರೂ ನನಗೆ ಎಂತೆಂಥದ್ದೇ ಹೇಳ್ರಲ್ಲ ನಿಮ್ಮ ಬಗ್ಗೆ. ನಾನು ಆಗಲೇ ನಂಬಲಿಲ್ಲ, ನಂಗೆ ಗೊತ್ತಾಯ್ತು ನೀವು ಎಂತ ಅನ್ಕೊಂಡು. ಐ ಲವ್ ಯು ಟೂ ಮಚ್. ಐ ಲವ್ ಯು ವೆರಿ 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 ಮಚ್ ಮಂಜು. ಲವ್ ಯು. ಹೋಪಕ್ಕ ಮತ್ತೆ ಸಿಗ್ತೆ ಬಾ. ಹೋಪ ನಾ ಗಾಡೀಲಿ ನೀನು ಬಿಟ್ಟು ಹೋದೆ ಕಾಲೇಜ್ ಹತ್ರ. ಮಂಜು ಅಕ್ಷತಾ ಬೇಡ, ಹೋಪ ಬಾ. ಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಐ ಗಾಟ್ ಮೈ ಫಸ್ಟ್ ಕೇಸ್. ಯಸ್ ಬರ್ತೆ ಬಾಯ್. ನಾನು ನಡ್ಕೊಂಡು ಹೋಗ್ತೀನಿ, ನೀವು ಬಿಡೋದು ಬೇಡ. ಹಾಯ್ ಒಂದ್ಸಲ ಎಂತ ಆಯ್ತು ಅನ್ಕೊಂಡೆ ಗೊತ್ತಾಯಿರಲಿಲ್ಲ. ನಾನೆಂತ ಮಾಡಲಿಲ್ಲಪ್ಪ. ಅವಳೇ ಕೊಟ್ಟದ್ದು, ಅವಳೇ ಗಾಟ್ ಕಿಸ್ ಅಂದ್ಕೊಂಡು ಹೋದ್ದು. ಯಾರಿಗೆ ಹೇಳ್ಕೊಡ್ಬೇಡಿ, ನನ್ನ ಅಪ್ಪನಿಗಿಂತ ಫಸ್ಟ್ ಹೇಳ್ಕೊಡ್ಬೇಡಿ ಅಕ್ಕ ಪ್ಲೀಸ್.
ಮತ್ತೆ ನಗಡ್ಬೇಡಿ ಎಂತ ನಗಡ್ತಿದ್ರಿ. ನಿಮ್ಗೊಂದು ಇದು ಮರ ನನಗೆಲ್ಲಿ ಪ್ರಾಣ ಸಂಕಟ ಆದಂಗೆ ಇತ್ತು. ಇದೊಂದು ಇರಲಿಲ್ಲ, ಇದು ಹೆಣ್ಣು ಶುರು ಮಾಡ್ಕೊಂತಲ್ಲ. ದೇವ್ರೇ, ಇದು ಇಲ್ಲಿಗೆ ಕೈದು ಮುಂದುವರ್ಕಾಗೈದು. ಮಂಜು ಲವ್ ಯು.